ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದಿನ ವೇಟ್ ಮಾಡ್ತಿತ್ತು ದಿನ ಬತ್ತಂಡು ಫೈನಲಿ ಸ್ವಾತಿನ ಮದ್ಮೇಲೆ ದಿನ ಇನಿ ರೆಡಿ ಆತ ಊರೆಗ್ಲೇದಾರ ತಿಂಡಿ ಅಲ್ಲದ ಫೋಡ ಎಂಕ್ಲು ತಿಂಡಿಗೆ ಮಾತೆಲ್ಲ ಎಂಕ್ಲು ಕಾತು ನಿಂತೇರು ತಿಂಡಿ ಆದಿಜ್ಜಂಡು ತಿಂಡಿ ಬಂದು ಪರಪಗೊಂದಿಲ್ಲ ನಮ್ಮನ ಊರ್ದ ಸಜ್ಜಿಗೆ ಗೈಸ್ ಸಜ್ಜಿಗೆ ಗೈಸ್ ಭತ್ತ ಅಲ್ಲೊಂದು ಮೇಕಪ್ ಬಾಕ್ಸ್ ಮೇಕಪ್ದ ಐಟಮ್ ಅಂತ ನೆಟ್ಟುಂಡ ಇನ್ಗೆ ಏನೊಂದಿತ್ತು ಅಲ್ಲಿಗೆ ಎಂಚ ಇನ್ನೊಂಜಿ ಇದು ಕೊರ್ರ ಪೋಡು ಹಾಲ್ದಲ್ಲ ಪೋತು ನೆಜ್ಜಿ ಕೋಡೆ ದಿಂಚಿ ಇನ್ನಿತ್ತ ಪೋಡು ಹಾಲ್ಗೆ ಇವರಲ್ಲ ಆಯ್ತಾ ತಮ್ಮ ಇಲ್ಲ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಗಣಪತಿ ಕೂತಿದ್ದಾರೆ ಹಾಕಿದ್ದಾರಲ್ಲ ಎಲ್ಲ ನೋಡಲ್ಲ ಹಂಗೆ ಇದು ನಮ್ಮ ಮದುವೆಯ ಮಂಟಪ ಭಾರಿ ಚಂದ ಇದೆ. ವಾ ಅಮೇಝಿಂಗ್, ಸೂಪರ್. ನಾನು ಈ ಥರ ಫಸ್ಟ್ ಟೈಮ್ ನೋಡೋದು ನನ್ನ ಲೈಫಲ್ಲಿ. ಮೂವಿಯಲ್ಲೆಲ್ಲ ನೋಡಿದ್ದೇನೆ ಈ ಥರ ನಡುವಲ್ಲಿ. ಇಂಚಿನ ಮದ್ಮೆ ಫಸ್ಟ್ ಟೈಮ್ ತುಪ್ಪುನ ಮೂವಿ ಡಂಡ ತುದಿತ್ತೆ ಮಿಡಲ್ಡ್ ಬ್ರೈಡ್ ಅಂತೂ ವರ ಬೈ ನಮ್ಮ ಬ್ರೈಡನ್ ರೆಡಿ ಮಂತೊಂದುಲ್ಲಿರು ಪೂರ ಪಾಡಿ ಪೂರ ರೀತಿ ಪಾಡಿ ಅಲ್ಲ ಇಂಚ ಒಂದೊಂದು ಹೊಟ್ಟೆಯಲ್ಲಿ ಚಿಟ್ಟೆ ಸೂಪರ್ ಬ್ಯೂಟಿಫುಲ್. ನಮ್ಮ ಎಲ್ ಇ ಡಿ ಮತ ಉಂಟು, ಮದುಮಗ ಬರ್ತಾ ಇದ್ದಾರೆ ಎಲ್ ಇ ಡಿಯಲ್ಲಿ. ಸ್ಟೇಜ್ ಮಾತ್ರ ಸೂಪರ್ ಆಗಿದೆ. ಎಷ್ಟು ಚಂದ ಇದ್ದಾರೆ ನಮ್ಮ ಹುಡುಗ. ಹುಡುಗ ಹೊರಡ್ತಾ ಇದ್ದಾರೆ, ಬಿಸಿ ಇದ್ದಾರೆ ಸ್ವಲ್ಪ. ಓ ಕನ್ನಡದೇ ಬರೋದೊಂದು ಮಕ್ಕಳ ಗಟ್ಟಾಗ ಬೈದು ಕನ್ನಡನೇ ಬರೋದು. ಬ್ಯಾಗ್ ಹಿಡ್ದಾದುಂಡಿ ಬುಡುಪು ಸರ್ ಬ್ಯಾಗ್ ಖಾಲಿ ಮೊಬೈಲಿಗಿತ್ತು ಬಿಲ್ಡಪ್ಪ ಒಂದು ಬ್ಯಾಗ್ ಬತ್ತೊಂದಿರು ಉಡೊಂದಿಜ್ಜರು ಬ್ಯಾಗ್ ಅರ್ಜೆಂಟ್ ಕುಜಲ್ ಕಟ್ಟೊಂದು ಪೋಯಿನ ಒಂತುದೇ ಜಂಟ್ ಸರಿ ಕಟ್ಟೆ ಇದೆ ಪೀರ ಪ್ಯಾಚ್ ಮಲ್ಪರ ಪೋಯಿನ ಅಂಡದ ತಗೋತಿಲ್ಲ ಏಪಲ್ ಆಯ್ತು ನಾರ್ಮಲ್ ಡೇ ಕುಜಲ್ ಫುಲ್ ಸೆಟ್ ಅದು ಶೋ ಕುಂತುಂಡು ಏಪಲ್ ಫಂಕ್ಷನ್ ಇಪ್ಪು ನಾನು ಎಂಚ ಮಂತಲ್ಲ ಕುಜಲ್ ಉಂಟು ಕೋಪ ಬತ್ತು ಪುರ ಹೋಯ್ತು ತಕ್ಕದ ಬರ್ತೇನೆ. ಚಾಟಿನ ಕೈತ ಮೂಲೆ ಉಂಡು ವಯಸ್ಸು ಒಂದು ಫೋಟೋ ಶೂಟ್ ಆನ್ ಕಾರ್ಕಿ ಕೊಡಲ್ಲ ವೈತನಕ್ಕೆ ಅಲ್ಲ ಅವರು ಒಳಗೆ ಹೋದಾಗ ಓಕೆ ಓಕೆ ಸರ್ ಹಂಗೆ ನಿಂತ್ಕೊಳ್ಳಿ ಮೇಡಮ್, ಹಂಗೆ ನಿಂತ್ಕೊಳ್ಳಿ ಮೇಡಮ್. Dalla pater.
ಬೈ ಬೈ, ಆಲ್ ದ ಬೆಸ್ಟ್. ಈಗ ಜಸ್ಟ್ ಮಿಸ್ ಆಗಿ ನೋಡಿ, ಜಸ್ಟ್ ಈಗ ಹೋಗಿ ಮಿಸ್ಸಸ್ ಆಗಿ ಬರ್ತೇನೆ. ಆಪ್ಜಿ ಇನ್ನೊಂದು ಡ್ರೆಸ್ ತಗೊಂಡು ಬರ್ತಿದ್ದೆ, ಇಲ್ಲೇ ಡ್ರೆಸ್ಸಿಂಗ್ ಮಾಡಿ ಹೋಗ್ಬೋದು ಇತ್ತ ಮನೆಗೆ. ಒಂದು ಕರ್ಲಿಕ್ಕಾಗಲ್ವಾ? ಫೋಟೋಶೂಟ್ ಅವನೊಂದು ನಮ್ಮನೆ ಕ್ಯಾಮರಾಮನ್ ಕೈ ಕೊಡ್ತಿರು. ಸೊ ಈಗ ಇಟ್ಕೊಳ್ಳಿ. ಒರಿ ಐಕೋರಿ ಪೆಟ್ಲ ಟೈಮಲ್ಲಿ ತಂದಿಲ್ಲ. ಎನ್ನ ಬನ್ನೊಂದು ಮೋಲ್ ಮೇಯ್ನ್ ಆಯ್ತು. ಎನ್ನ ಫೋಟೋಶೂಟ್ ನನ್ನ ಫೋಟೋಶೂಟ್ ಅಂತ ಕಾರ್ತಿಲ್ಲ ಬಂಟಿ, ನಿನ್ನ ಸೋಪು ಸ್ಲೋನಾ? ಹೌದಾ? ಶೋ ಕಾರ್ಡ್ ಅರೆಗೆ ಶಿವನಿಗೆ ಬ್ರಷ್ ಮಾಡಗೇನು. ಹಾಯ್ ಗೈಸ್, ಮನಸ್ಸಿಗೆ ಈ ಕಾಡು ಕುಲ್ಲುತ್ತ ಒಂದು ಹಾಫ್ ಆನ್ ಅವರ್ ಹಣ್ಣು ಕುಲ್ಲುದು ಇತ್ತ ಇರೇಬಾಡಿ ಅದು ಇರದೆ ಕುದುಕಲು ಅಂತ ನನ್ನ ಫುಡ್ ಎತ್ತು ಗಂಟೆ ಮಾಡ್ಕೊಂಡು ಗೊತ್ತಿಚ್ಚು ಅದು ಒನಸಣ್ಣ ಅದು ಕುಲ್ಲಿದ್ದ ಕೈಲ ದೆಕ್ಕ್ಯಾ ಇರಲ್ಲ ದೆಕ್ಕ್ಯಾ 12 ಗಂಟೆ ಬತ್ತುಕುಲ್ದ ಮನಸ್ಸು ಇರೇ ಇತ್ತೆ ಬತ್ತಲೆ ತೆಗೆದುಕುಲ್ದ ಬರ್ಕೊಂಡು ಮನಸ್ಸು ಫ್ರಾಂಡ್ ಗೈಸ್ ಬಾರ್ ಶುಗೈತಲ್ ಮನಸ್ಸು ಐಸ್ ಕ್ರೀಮ್ ಸ್ವೀಟ್ ಪೀಡ ಸ್ಪೆಷಲ್ ಹೋಯ್ತು ನನ್ನ ಪೈನ್ ಗಿಫ್ಟ್ ಕೊಟ್ಪುನ ಬೊಕ್ಕ ಪಿದಾಡುಂಡೆ ಬಸ್ಸು ಬರ್ತನ ತಂಚ ಬಸ್ ತಕ್ಲಿ ಬೇಗ ಪೋಪಿರಿಗೆ. ಸೊ ಅಕ್ಲೊಟ್ಟಿಗೆ ಇಂಕ್ಲ ಪೋಪು ಹಾಕಲಿ ಇಂಕ್ಲ ಪೋಡು 9:30 PG ಕ್ಲೋಸ್ ಹಾಕಲ್ಲ ಆಯ್ತು ಬೇಗ ಇತ್ತಂದ್ರೆ ಬೇಗ ಕೂಡ ರೀಚ್ ಆಗೋಲಿ ಮುಲ್ತುದೈತೆ ಎಂಜಿ ಪೋನಾಗ 4 to 5 hours ಉಂಡ ಅಂಚೈತೆ ನನ್ನ ಪೋಡು ಗಿಫ್ಟ್ ಕೊರ್ಪುನು ರಿಸೆಪ್ಷನ್ಗೆ ಸ್ಟೇಜ್ಗೆ ಕುಂತು ಹೋಗ್ಬೋದು.
ಗೈಸ್ ಮ್ಯಾರೇಜ್ ಮತ್ತೆ ಆಂಡ್ ಸ್ಟೇಜ್ ಮತ್ತೆ ಪೋಸ್ ಕೊರ್ದು ಇದಾಡಿ ಎಂಕಲ್ ಒಂದು ಪೋದು ಡ್ರೆಸ್ ಇನ್ ಮನ್ಪೋಡು ದಾಪಣ್ಣ ಒಂದೇ ರೆಟ್ಟು ಆಡಂಬರ ಡೆಂಗ್ಲಿಗೆ ಬಸ್ ಒಂದು ಕೋರೆಗೆ ಆಪಜಿ ಸೊ ವಿ ಹ್ಯಾವ್ ಟು ಚೇಂಜ್ ಅವರ್ ಡ್ರೆಸ್ ಮೇರತಿ ಬೆಂಗಳೂರಿಗೆ ಪೋಡ್ಡಾನ ಅಲ್ಲಿಗೆ ಗೊತ್ತೇಜಿ ನನವ ಬಸ್ರು ಪೋಡು ಬಂದ್ಲು ಅಲ್ಲಿಗೆ ಗೊತ್ತಜ್ಜಿ ಇಂಚ ಪೊಪ್ಪಲ ಎಂಕ್ಲೆಗೆ ಗೊತ್ತಜ್ಜಿ ಎಂಕ್ಲೆಗ್ಲ ಆತ ಇಂಚ ಬತ್ತ ನೆಡ್ದಾರಣ್ಣ ಬೇತಿ ಮಕ್ಕಳ ಫ್ಯಾಮಿಲಿದ ಬಸ್ ಈ ಜನ ಎಂಕ್ಲೆಗ್ಲ ಗೊತ್ತಪ್ಪ ಜಾಸ್ತಿ ದೂರ ಉಂಡು ಬರ್ರಾಗ ಎಂಗ್ಲಿಗೆ ಗೈಸ್ ಮದ್ನೆ ಮತ್ತೆ ಆಂಡ್ ಇದಡಿಯ ಬಸ್ ಮತ್ತೆ ರೆಡಿ ಆಗ್ತದೆ ಭತ್ತ ಮದ್ಮೆ ಆಂಡ್ ಮುಗಿಣ ನಿಜ್ಜಿ ರಪರ ಪರಪರ ಪಾತಲ್ಲ PGಗೆ ಒಂಜಿ 8:30 ಅನಗೆ ರೀಚ್ ಆಗಿ ಗೈಸ್ ಆಲ್ಮೋಸ್ಟ್ ಬೇಗ ರೀಚ್ ಆತೆ ಐದು ಬುಕ್ಕ PGಗೆ ಪೋದು ಜೆತ್ತಿನಲ್ಲಿ ಋಷಭ ಜೊತ್ತಿನಲ್ಲಿ ಜನ ಪೇಜಿ ವ್ಲಾಗ್ ಫುಲ್ ಸ್ಟಾಪ್ ಕೊರಡು ಬಂದು ಒಂದೊಂದು 4 ಫೋಟೋಸ್ ಆ್ಯಡ್ ಮಾಡಿದೆ ಮದ್ಮೆದಾಗಲ ಇಷ್ಟ ಅಂಡ ಫೋಟೋಸ್ ಹತ್ತೆ ನನ್ನ ಲಾಗ್ ಇಷ್ಟ ಅಂಡ ಕಮೆಂಟ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಶೇರ್ ಮಲ್ಪಲೆ ಗೈಸ್ ಸಿ ಯು ಅಂಟಿಲ್ ನೆಕ್ಸ್ಟ್ ಲಾಗ್ ಟಾಟಾ.